ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ರತ್ನ ಚಾನಲ್. ಇವತ್ತಿನ ರೆಸಿಪಿ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದು ಮಾಡೋದು ಹೇಗೆ ಅಂತ ಬನ್ನಿ ನೋಡೋಣ. ಮೊದಲಿಗೆ ಬೇಕಾಗಿರುವ ಪದಾರ್ಥಗಳು: ಬೆಳ್ಳುಳ್ಳಿ 1 ಪ್ಲೇಟು, ಶುಂಠಿ 1 ಪ್ಲೇಟು, ಉಪ್ಪು, ಅರಿಶಿನ, ಎಣ್ಣೆ. ಮೊದಲಿಗೆ ಶುಂಠಿಯನ್ನು ನೀರೊಳಗೆ ಹಾಕಿ 8 ಅವರ್ ನೆನೆಸ್ಕೋಬೇಕು. ಮಣ್ಣೆಲ್ಲ ಹಿಡಿಬೇಕು. 1 ಸ್ಪೂನ್ ಎತ್ಕೊಂಡು ಕ್ಲೀನಾಗಿ ಶುಂಠಿ ಹೊಟ್ಟೆಲ್ಲ ತೆಗಿಬೇಕು. ಇಲ್ಲಾಂದರೆ ಚಾಕು ಇರುತ್ತಲ್ಲ, ಅದರಲ್ಲಿ ಕ್ಲೀನ್ ಮಾಡ್ಕೋಬೋದು. ಕೊಳ್ತಿರೋದೇನಾದರೂ ಇದ್ದರೆ ಕಟ್ ಮಾಡ್ಕೋಬೋದು ನೀಟಾಗಿ. ನಂತರ ನೀರೊಳಗೆ ಹಾಕಿ ಚೆನ್ನಾಗಿ ತೊಳಿಬೇಕು. ನೋಡಿ, ತೊಳೆದ್ಮೇಲೆ ಇಂಥ ಪಾತ್ರೆ ಎತ್ಕೊಂಡು ಈ ರೀತಿ ಪಾತ್ರೆ ಎತ್ಕೊಂಡು ಚೆನ್ನಾಗಿ ಶೋಧಿಸ್ಕೋಬೇಕು. ನೀರೆಲ್ಲ ಇಳಿಯುತ್ತೆ, ಕ್ಲೀನ್ ಆಗುತ್ತೆ, ಬೇಗ ಒಣಗುತ್ತೆ. ಇಲ್ಲಾಂದರೆ ಒಂದು ಬಟ್ಟೆ ಎತ್ಕೊಂಡು ಈ ರೀತಿ ಮಾಡ್ಕೋಬೋದು. ಬೇಗ ತೇವ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಈ ಬಟ್ಟೆ. ನೋಡಿ, ಒಣಗಿದೆ ಫ್ರೆಂಡ್ಸ್. ನೋಡಿ, ಡ್ರೈ ಆಗಿದೆ ಶುಂಠಿ ಎಲ್ಲ. ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೀನಿ ಈಗ. ಸಮ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಬಿಡಿಸ್ಕೋಬೇಕು. ಶುಂಠಿ ಎಷ್ಟಿದೆಯೋ ಅಷ್ಟು. 1 ಪ್ಲೇಟ್ ಬೆಳ್ಳುಳ್ಳಿ, 1 ಪ್ಲೇಟ್ ಶುಂಠಿ, ಉಪ್ಪು, ಅರಿಶಿನ, ಎಣ್ಣೆ. ಮಿಕ್ಸಿ ಜಾರು ತೇವ ಇರಬಾರ್ದು, ಡ್ರೈ ಆಗಿರಬೇಕು ಮಿಕ್ಸಿ ಜಾರು. ಶುಂಠಿ ಹಾಕ್ಕೊತಾ ಇದ್ದೀನಿ ಮೊದಲಿಗೆ. ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದೇ ಸರಿ ಹಾಕಿ ರುಬ್ತಾ ಇಲ್ಲ, ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು ಫ್ರೆಂಡ್ಸ್. ನೋಡಿ, ಗ್ರೈಂಡ್ ಆಗ್ತಾಯಿದೆ ಚೆನ್ನಾಗಿ. ನೋಡಿ, ಗ್ರೈಂಡ್ ಆಗಿದೆ, ಅರ್ಧ ಆಗಿದೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಎಣ್ಣೆ 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅರಿಶಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಉಪ್ಪು ಇಂಪಾರ್ಟೆಂಟಾಗಿ ಹಾಕ್ಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಶುಂಠಿ ಬಾಳಿಕೆ ಬರೋಲ್ಲ. ಉಪ್ಪು ಅರಿಶಿನ ತುಂಬ ಇಂಪಾರ್ಟೆಂಟು. ಇವಾಗ ಇನ್ನೊಂದ್ಸಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಇಷ್ಟಾಗಿದೆ. ನೋಡಿ, ಚೆನ್ನಾಗಿ ಕಲಿಸ್ಬೇಕು. ಅಲ್ಲೆಲ್ಲ ಅರಿಶಿನ ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಫ್ರೆಂಡ್ಸ್, ಕಲರ್ಫುಲ್ ಆಗಿದೆ. ನೋಡಿ ಫ್ರೆಂಡ್ಸ್, ಗಾಜಿನ ಸೀಸೆ ಒಳಗೆ ಹಾಕ್ತಾಯಿದ್ದೀನಿ ಪೇಸ್ಟನ್ನು. 1 ತಿಂಗಳು ಇರ್ಬೋದು. ಪ್ಲಾಸ್ಟಿಕ್ಗಿಂತ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ನಾವು ಟೊಮೊಟೊ ಬಾತ್ಗೆ, ಪಲಾವ್ಗೆ ಬೇಗ ಆಗುತ್ತೆ ಅಡುಗೆ ಇದಿದ್ದರೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.